ತುಳು ಭಾಷೆಗೆ ಸೂಕ್ತ ಸ್ಥಾನಮಾನ ಸಿಗಬೇಕು ಅನ್ನೋದು ಬಹುಕಾಲದ ಕೂಗು. ಈ ಕುರಿತು ಆಯಾ ಕಾಲಘಟ್ಟದಲ್ಲಿ ನಾನಾ ಹೋರಾಟಗಳು ನಡೆದಿದೆ. ಇದೀಗ ತುಳು ಭಾಷೆಗೆ ಸಾಂವಿಧಾನಿಕ ಮಾನ್ಯತೆಗೆ ಒತ್ತಾಯಿಸಿ ಕರಾವಳಿಯಲ್ಲಿ ಟ್ವಿಟರ್ ಅಭಿಯಾನ ಜೋರಾಗಿ ನಡೆದಿದೆ. ತುಳು ಸಂಘಟನೆಗಳು ಮತ್ತು ತುಳು ಭಾಷಿಗರಿಂದ ಟ್ವಿಟರ್ ಅಭಿಯಾನ ಇಂದು ಬೆಳಗಿನಿಂದಲೇ ಆರಂಭವಾಗಿದೆ. ಬೆಳಗ್ಗೆ ಆರಂಭವಾದ ಅಭಿಯಾನಕ್ಕೆ ಸಾವಿರಾರು ಟ್ವೀಟ್ಗಳು ಹರಿದು ಬರ್ತಾ ಇದೆ. ಭಾರತದ ಟ್ವಿಟರ್ ಟ್ರೆಂಡಿಂಗ್ನಲ್ಲಿ 31ನೇ ಸ್ಥಾನವೂ ದೊರಕಿದೆ. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ 1 ಲಕ್ಷಕ್ಕೂ ಅಧಿಕ ಟ್ವೀಟ್ಗಳು ಹರಿದಾಡಿವೆ. ತುಳು ಭಾಷೆಗೆ ಸಾಂವಿಧಾನಿಕ ಮಾನ್ಯತೆ ನೀಡಿ ಎಂದು ನಡೀತಾ ಇರುವಂತಹ ಭರ್ಜರಿ ಅಭಿಯಾನ ಇದಾಗಿದೆ. ಈ ಹಿಂದೆಯೂ ತುಳು ಭಾಷೆಯ ಸ್ಥಾನಮಾನಕ್ಕಾಗಿ ಟ್ವೀಟ್ ಅಭಿಯಾನ ಮಾಡಲಾಗಿತ್ತು. ಆದರೆ ಸರ್ಕಾರ ತುಳುವರ ಕೂಗಿಗೆ ಕಿವಿಯಾಗಿರಲಿಲ್ಲ. ಕರಾವಳಿ ಭಾಗದ ರಾಜಕಾರಣಿಗಳು ಆಸಕ್ತಿಯನ್ನ ತೋರಿರಲಿಲ್ಲ. ಹೀಗಾಗಿ ಇಂದು ಮತ್ತೆ ಜೈ ತುಳುನಾಡು ಸಂಘಟನೆ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಸಂಜೆವರೆಗೂ ನಡೆಯಲಿರುವ ಅಭಿಯಾನದಲ್ಲಿ ದೇಶ ವಿದೇಶಗಳ ತುಳುವರು ಭಾಗಿಯಾಗಿದ್ದಾರೆ. ಪ್ರಧಾನಿ, ಮುಖ್ಯಮಂತ್ರಿ ಸೇರಿದಂತೆ ಜನಪ್ರತಿನಿಧಿಗಳಿಗೂ ಟ್ವೀಟ್ ಟ್ಯಾಗ್ ಮಾಡಿ ಒತ್ತಾಯ ಮಾಡಲಾಗ್ತಾ ಇದೆ. ಕರಾವಳಿಗರು ಹಿಂದೆಂದಿಗಿಂತಲೂ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಯುವಕರ ತಂಡ ಎಲ್ಲರೂ ಒಟ್ಟಾಗಿ ಇವತ್ತೊಂದು ಟ್ವಿಟರ್ ಅಭಿಯಾನವನ್ನು ಮಾಡಿದ್ದೇವೆ. ತುಳು ಅಫಿಷಿಯಲ್ ಇನ್ KAL ಅನ್ನುವ ಮುಖಾಂತರ ಹ್ಯಾಶ್ಟ್ಯಾಗ್ ಹಾಕಿ ಟ್ವಿಟರ್ನಲ್ಲಿ ಟ್ವೀಟ್ ಚಳುವಳಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಮಧ್ಯಾಹ್ನದವರೆಗೆ ನಾವು ಊಹಿಸದೇ ಇರುವಷ್ಟು ಸುಮಾರು 75,000 ರಿಂದ 80,000 ಟ್ವೀಟ್ಗಳು ಇವತ್ತು ಮಧ್ಯಾಹ್ನದವರೆಗೆ ಟ್ವೀಟ್ ಆಗಿರುವಂಥದ್ದು. ಇನ್ನೂ ಕೂಡ ನಮಗೆ ನಿರೀಕ್ಷೆ ಇದೆ. ಈ ನಿರೀಕ್ಷೆಯನ್ನು ಮೀರಿ ನಾವು ಟ್ವೀಟನ್ನು ಮಾಡಲಿಕ್ಕಿದ್ದೇವೆ ಮತ್ತು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೂಡ ಕೊಡಲಿಕ್ಕಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ಮೂಲಕವಾದರೂ ನಮಗೆ ನಮ್ಮ ಭಾಷೆಗೆ ಒಂದು 8ನೇ ಪರಿಚಯದ ತುಳು ಭಾಷೆಯನ್ನು 8ನೇ ಪರಿಚಯಕ್ಕೆ ಸೇರಿಸುವ ಮುಖಾಂತರ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಕರ್ನಾಟಕದಲ್ಲಿ ಒಂದು ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು, ಅದಕ್ಕೆ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ತುಳು ಭಾಷೆಗೆ ಭಾರಿ ಪುರಾತನ ಹಿನ್ನೆಲೆ ಇದೆ. ಇದನ್ನು ಯಾವುದೇ ಕಾರಣಕ್ಕೆ ಸರ್ಕಾರಗಳು ಕಡೆಗಣಿಸಬಾರ್ದು. ಈಗ ಟ್ವಿಟರ್ನಲ್ಲಿ ಭಾರಿ ಅಭಿಯಾನ ಆಗ್ತಾ ಇದೆ. ಪ್ರಧಾನಿಯವರ ಗಮನ ಸೆಳೆಯಲಿಕ್ಕೆ ನಾವು ಕೂಡ ಟ್ವಿಟರ್ನಲ್ಲಿ ಭಾಗವಹಿಸಿದ್ದೇವೆ. ಎಲ್ಲ ತುಳುವರು ಇದನ್ನು ಪ್ರೋತ್ಸಾಹಿಸಿ ನಮ್ಮ ಕಾಲದಲ್ಲೇ ಇದಕ್ಕೊಂದು ಮಾನ್ಯತೆ ಸಿಗುವಂತೆ ಆಗಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಇದಕ್ಕೆ ಪರಿಪೂರ್ಣ ಬಲ ಹಾಕಿ ಇದನ್ನು ನಾವು ಆಗುವ ಹಾಗೆ ನೆರವೇರಿಸಬೇಕು ಅಂತೇಳಿ ನಾವೆಲ್ಲ ತುಳು ಭಾಷಿಗರಲ್ಲಿ ಇದನ್ನು ವಿನಂತಿಸಿಕೊಳ್ತೇವೆ.